ದೈವಜ್ಞ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಇದರ ನೂತನ ಶಾಖೆಯು ಸರ್ಕಾರದ ಕೋವಿಡ್ ನಿಯಮಾವಳಿಯ ಪ್ರಕಾರ ನಾವುಂದ ಸ್ಕಂದ ಕಾಂಪ್ಲೆಕ್ಸ್ನಲ್ಲಿ ಉದ್ಘಾಟನೆಗೊಂಡಿತು. ನೂತನ ಶಾಖೆಯನ್ನು ಶ್ರೀ ವೀರಕಲ್ಲುಕುಟಿಗ ದೇವಸ್ಥಾನ ಶಂಕರನಾರಾಯಣ ಇದರ ಧರ್ಮದರ್ಶಿಗಳಾದ ಶ್ರೀ ಮಂಜುನಾಥ್ ಶೇಟ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ದೈವಜ್ಞ ಬ್ಯಾಂಕ್ ಬೆಳೆದು ಬಂದ ಹಾದಿಯನ್ನು ವಿವರಿಸುತ್ತಾ ನಾವಂದದಲ್ಲಿ 5ನೇ ಬ್ರಾಂಚ್ ಉದ್ಘಾಟನೆಗೊಳ್ಳುತ್ತಿದ್ದು, ಈ ಭಾಗದ ಜನರು ಸದುಪಯೋಗ ಪಡಿಸಿಕೊಳ್ಳಬೇಕು ಹಾಗೂ ಶೀಘ್ರವಾಗಿ 2 ದಿನದ ಒಳಗಡೆ ಸಾಲ ಸೌಲಭ್ಯವನ್ನು ನೀಡುವಲ್ಲಿ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಿದೆ. ದೈವಜ್ಞ ಬ್ಯಾಂಕ್ ಸ್ಥಾಪನೆ ಮಾಡಲು ಕಾರಣಕರ್ತರಾದ ಸ್ಥಾಪಕ ವರ್ಣೇಕರ್ ಅವರಿಗೆ ಸಾಲದ ಅಗತ್ಯವಿದ್ದಾಗ ಬ್ಯಾಂಕೊಂದು ಸತಾಯಿಸಿ ನಿರಾಕರಿಸಿದ ಪರಿಣಾಮವಾಗಿ ತಾನೊಂದು ಬ್ಯಾಂಕ್ ನಿರ್ಮಾಣ ಮಾಡಿ ತನ್ನಂತೆ ಸಾಲಕ್ಕಾಗಿ ಕಷ್ಟಪಡಬಾರದು ಎಂಬ ನಿಟ್ಟಿನಲ್ಲಿ ಈ ಬ್ಯಾಂಕ್ ಸ್ಥಾಪನೆಯಾಯಿತು ಎಂದರು. ದೈವಜ್ಞ ಕೋಆಪರೇಟಿವ್ ಸೊಸೈಟಿ ನಾಮಂದಲ್ಲಿ ಇವತ್ತು 5ನೇ ಶಾಖೆ ಉದ್ಘಾಟನೆಗೊಂಡಿದೆ. ಸಾಧಾರಣ 30 ವರ್ಷಗಳ ಹಿಂದೆ ಈ ದೈವಜ್ಞ ಕೋಆಪರೇಟಿವ್ ಉಡುಪಿಯಲ್ಲಿ ಸ್ಥಾಪನೆ ಆಗಬೇಕಾದ್ರೆ ಕಾರಣಕರ್ತರು ವರ್ಣೇಕರರು. ಯಾಕಂದರೆ ಅವರೊಂದು ಚಾಲೆಂಜ್ ಆಗಿ ತೊಗೊಂಡಿದ್ದಾರೆ ಈ ಸಂಸ್ಥೆ ಕಟ್ಟಬೇಕು ಅಂತೇಳಿ. ಅವರಿಗೆ ಬೇರೆ ಬ್ಯಾಂಕಲ್ಲಿ ಹೋದಾಗ ಒಂದು 5,000 ಸಾಲಕ್ಕೆ ಸತಾಯಿಸಿ ಕೊಡದಿದ್ದಕ್ಕೋಸ್ಕರವಾಗಿ ಆ ಸಂಸ್ಥೆಯನ್ನು ಹುಟ್ಟಿ ಹಾಕಿದ್ರೆ ಅವರೇ. ಇದರಿಂದ ಏನು ಅರ್ಥ ಆಗುತ್ತಂದರೆ ಕೆಲವರಿಗೆ ಸಾಧಾರಣ ಜನರಿಗೆ ಬೇರೆ ಬ್ಯಾಂಕಲ್ಲಿ ಹೋದಾಗ ಹಣಕಾಸು ವ್ಯವಸ್ಥೆಯಲ್ಲಿ ಸರಿಯಾದ ರೀತಿ ಮಾಹಿತಿ ಕೊಡ್ತಾಯಿಲ್ಲ ಮತ್ತು ಸರಿಯಾದ ರೀತಿಯಲ್ಲಿ ಸಾಲನೂ ಕೊಡ್ತಾಯಿಲ್ಲ. ಅದಕ್ಕಾಗಿ ಇಂಥ ಸಂಸ್ಥೆಯನ್ನು ಹುಟ್ಟಿ ಹಾಕಿ ಈಗ ಸಾಧಾರಣ 5ನೇ ಬ್ರ್ಯಾಂಚನ್ನು ಇಲ್ಲಿ ನಾಮಂದಲ್ಲಿ ಓಪನ್ ಮಾಡಿದ್ದಾರೆ. ಇದರ ಉದ್ದೇಶ ಅಂದರೆ ನಮ್ಮ ಸಮಾಜದಲ್ಲಿರುವ ಬಡವರಿಗೆ ಈ ಸಾಲದ ಸೌಲಭ್ಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಬ್ರ್ಯಾಂಚನ್ನು ಓಪನ್ ಮಾಡಿದ್ದಾರೆ. ಹಾಗೂ ಕೆಲವರು ಕಾರ್ಮಿಕರಿಗೆ, ಸಣ್ಣ ಪುಟ್ಟ ಕಾರ್ಮಿಕರಿಗೂ ಸಹ ಅತಿ ಶೀಘ್ರದಲ್ಲಿ ಸಾಲ ಸಿಗಬೇಕು, ಆಮೇಲೆ 1-2 ದಿನದಲ್ಲಿ ಸಾಲ ಸಿಗೋ ವ್ಯವಸ್ಥೆನೂ ಸಹ ಈ ನಾಮಂದ ಬ್ರ್ಯಾಂಚಲ್ಲಿ ಅವರು ಮಾಡ್ತಾರೆ. ಬೆಂಗಳೂರಿನ ಮತ್ತಿಕೆರೆಯ ವಿಜಯ ಜ್ಯುವೆಲ್ಲರ್ಸ್ನ MS ಸೂರ್ಯಕಾಂತ್ ಅವರು ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದರು. ಠೇವಣಿ ಪತ್ರವನ್ನು ನಾಮಂದ ಪಂಚಾಯತ್ ಅಧ್ಯಕ್ಷರಾದ ಜಾನಕಿ ಮುಖವೀರ ಅವರು ಬಿಡುಗಡೆಗೊಳಿಸಿದರು. ನೂತನ ಶಾಖೆಯ ಅಧ್ಯಕ್ಷತೆಯನ್ನ ದೈವಜ್ಞ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಉಡುಪಿಯ ಸತೀಶ್ ಶೇಟ್ ವಹಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮರವಂತಿಯ ಶ್ರೀ ರಾಮ ಮಂದಿರದ ಅಧ್ಯಕ್ಷರಾದ ವಾಸುದೇವ್ ಕಾರ್ವಿ, ನಾವುಂದ ಜುಮಾ ಮಸೀದಿ ಅಧ್ಯಕ್ಷರಾದ ಹಾಜಿಯನ್ ಅಬ್ದುಲ್ಲಾ ಸಾಹೇಬ್, ನಾವುಂದ ಸ್ಕಂದ ಕಾಂಪ್ಲೆಕ್ಸ್ನ ಕಟ್ಟಡ ಮಾಲೀಕರಾದ ದಯಾನಂದ್ ಎಸ್ ಬಳೆಗಾರ್, ಅಧ್ಯಕ್ಷರಾದ ಸತೀಶ್ ಶೇಟ್, ಉಪಾಧ್ಯಕ್ಷರಾದ ಎಸ್ ಸುಬ್ರಹ್ಮಣ್ಯ ಶೇಟ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಮಲಾಕ್ಷ ಶೇಟ್, ಶಾಖಾ ವ್ಯವಸ್ಥಾಪಕರಾದ ಮಹೇಶ್ ಶೇಟ್ ಉಪಸ್ಥಿತರಿದ್ದರು. ರವಿರಾಜ್, V4 ನ್ಯೂಸ್, ಬೈಂದೂರು.